ನಮ್ಮ ಲ್ಯಾಂಗ್ವೇಜಲ್ಲಿ ಇದು ಸೋಯಾಬೀನ್ ಚಿಕ್ಕ ಚಕ್ಕುಲಿ ಹೇಳ್ತಾರೆ. ಸೋಯಾಬೀನ್ ಚಿಕ್ಕ ಚಕ್ಕುಲಿಯಾ? ಚಕ್ಕುಲಿ ಮೀನ್ಸ್ ಚಿಕ್ಕ ಛೋಟ ಛೋಟ ಅಲ್ಲಿ ಊರಲ್ಲಿ ಹೇಳ್ತಾರೆ ಛೋಟ ಚಕ್ಕುಲಿ. ಚಕ್ಕುಲಿ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ರೌಂಡ್ ಇಲ್ಲ, ನಮ್ಮದು ದೋಸೆಗೆ ಚಕ್ಕುಲಿ ಹೇಳ್ತಾರೆ. ದೋಸೆಗೆ ಚಕ್ಕುಲಿ ನೋಡಿ ಡೈರೆಕ್ಟ್ ಹಾಗೆ ಸರ್ವ್ ಮಾಡ್ತಿದ್ರಲ್ಲ. ಈಗ ಗ್ರೈಂಡಿಂಗ್ ಮಾಡುವ ಸ್ವಲ್ಪ. ಅಂದ್ರೆ ಈಗ ಸೋಯಾಬೀನ್ ಇದು ಇದು ಉಂಟಲ್ಲ ಸೋಯಾಬೀನ್ ಅಪ್ಪ ಮಾಡುವ. ಅದಕ್ಕೆ ಸ್ವಲ್ಪ ಗ್ರೈಂಡಿಂಗ್ ಮಾಡುವ. ಮಿಕ್ಸಿ ಬೇಕು. ದೊಡ್ಡ ಜಾರ್ ಬೇಕಾ? ಹಾಂ, ದೊಡ್ಡ ಜಾರ್. ಅದರಲ್ಲಿ ಆಗ್ತದೆ. ನೀವು ಸೋಯಾಬೀನ್ ಅನ್ನ ಸ್ವಲ್ಪ ನೀರಿಗೆಲ್ಲ ಹಾಕಿ ಅಲ್ಲ ಬಾಯ್ಲ್ ಮಾಡಿ. ಮಾಡಿದ್ರಾ? ಸ್ವಲ್ಪ ಬಾಯ್ಲ್ ಮಾಡಿ ಉಪ್ಪು ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿ. ಉಪ್ಪು ಹಾಕಿ ಇಲ್ಲ ಅಥವಾ ಸ್ಮೆಲ್ ಅದಕ್ಕೆ ಸೋಯಾಬೀನ್ ಸ್ವಲ್ಪ ಬಾಯ್ಲ್ ಮಾಡಿ ತಂದು. ಓಕೆ. ಮತ್ತೆ ಇದರಲ್ಲಿ ಸ್ವಲ್ಪ ರವಾ ಸ್ವಲ್ಪ ಎಷ್ಟು ಒಂದು ಅರ್ಧ ಕಪ್ಪಿನಷ್ಟ. ಹಾಂ, ಎಷ್ಟು ಸ್ವಲ್ಪ ನಾವು ಎಷ್ಟು ಸೋಯಾಬೀನ್ ತಗೊಂಡಿದ್ದೇವೆ ಅಷ್ಟನ್ನು ನೋಡ್ಕೊಂಡು ಹಾಕೋದಲ್ಲ. ಮತ್ತೆ ಮೊಸರು ಹಾಕ್ತೀರಾ? ಹಾಂ, ಕರ್ಡ್ ಸ್ವಲ್ಪ. ನಾರ್ಮಲ್ ಅಪ್ಪ ಮಾಡುವಾಗ ಮೊಸರು ಹಾಕ್ತಾರಾ? ನಾರ್ಮಲ್ ಅಪ್ಪ ಇಲ್ಲ, ಅದು ಉದ್ದಿನ ಬೇಳೆಯಲ್ಲಿ ದೋಸೆ ರೈಸಲ್ಲಿ ಮಾಡಬೇಕು ಅದಕ್ಕೇನು ಮಾಡಲಿಕ್ಕೆ ಇಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು. ಓಕೆ. ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀರಲ್ಲ. ಓಕೆ. ಅದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡು. ನೀರು ಹಾಕಿ ಗ್ರೈಂಡ್ ಮಾಡಬೇಕಲ್ಲ. ಸ್ವಲ್ಪ ಚೂರು, ತುಂಬ ಬೇಡ. ಹೇಗೂ ಮೊಸರಲ್ಲಿ ಸ್ವಲ್ಪ ನೀರಿನ ಅಂಶ ಉಂಟು. ಅಷ್ಟು ಸಾಕು. ಇಷ್ಟನ್ನು ಈಗ ಹೇಗೆ ಇದು ಉಪ್ಪಿಟ್ಟು ಹಾಕಿದ್ದುನಾ? ಅಲ್ಲ, ನೀವು ಸೋಯಾಬೀನಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀರಾ? ಉಪ್ಪು ಸ್ವಲ್ಪ ಉಪ್ಪು ಹಾಕಿದ್ರಲ್ಲ. ಓಕೆ. ಇದನ್ನು ಈಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ. ಓಕೆ. ಅಂದರೆ ಜಾಸ್ತಿ ಏನು ಮಿಕ್ಸ್ ಆಗಬೇಕು ಅಂತಿಲ್ವಾ? ಇಲ್ಲ, ಇದು ಸಾಕಾಗುತ್ತಾ? ಸಾಕು. ಓಕೆ. ನೀರು ಬೇಕಾ ಇದಕ್ಕೆ? ನೀರು ಬೇಡ. ನೀರು ಬೇಡ. ಇದರಲ್ಲಿ ಇದು ಸ್ವಲ್ಪ ಹಾಫ್ ಟೊಮಾಟೊ. ಓಕೆ. ಟೊಮಾಟೊ ಕಟ್ ಟೊಮಾಟೊ. ಓಕೆ. ಮತ್ತು ಸ್ವಲ್ಪ ನೀರುಳ್ಳಿ. ಎಲ್ಲವನ್ನು ಅದಕ್ಕೆ ಹಾಕ್ತಿದ್ದೀರಾ? ಅದಕ್ಕೆ ನೀರುಳ್ಳಿ ಸ್ವಲ್ಪ. ಒಂದು ಅರ್ಧ ನೀರುಳ್ಳಿ ಸಾಕಲ್ಲ? ಮತ್ತು ಸ್ವಲ್ಪ ಚಿಲ್ಲಿ. ಗ್ರೀನ್ ಚಿಲ್ಲಿ ಉಂಟಲ್ಲ. ನಾವು ಮಿಕ್ಸ್ ಮಾಡಿದಾಗ ಚಿಲ್ಲಿ ಹಾಕಿದರೆ ಗೊತ್ತೇ ಆಗಲ್ಲ ನೋಡಿ. ಅದಕ್ಕೆ ಬೇಡ. ಅದು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ಲ. ಓಕೆ. ನಾನು ಅದರಲ್ಲಿ ಉಪ್ಪು ಹಾಕಿದ್ದು, ಈಗ ಪುನಃ ಉಪ್ಪು ಹಾಕಲಿಕ್ಕಿಲ್ಲ. ಉಪ್ಪು ಹಾಕಲಿಕ್ಕಿಲ್ಲ. ಓಕೆ. ಇದು ಸ್ವಲ್ಪ 5 ಮಿನಿಟ್ಸ್ಗೆ 15 ಮಿನಿಟ್ಸ್ ಇಡಬೇಕು. ರೆಡಿ ಆಗಲಿ ಸ್ವಲ್ಪ ಟೈಮ್ ಮತ್ತೆ ಅಪ್ಪ ಮಾಡಬೇಕು. ಓಕೆ. ಹಾಗಾದರೆ ನಮ್ಮದು ತವಾ ಬಿಸಿ ಮಾಡು. ರೆಡಿ ಆಗುತ್ತಲ್ಲ? ರೆಡಿ. ಹಾಗಾದರೆ ಫಸ್ಟು ಒಲೆ ಉರಿಸ್ಬೇಕಲ್ಲ. ಇದು ನಿಮಗೆ ದೋಸೆ ರೈಸ್ ಇಲ್ಲ ಇದರಲ್ಲಿ ಸಹ ನೀವು ಅಪ್ಪ ಮಾಡಿ ತಿನ್ನಬೇಕು. ಹೌದು ನೋಡಿ, ಇದಕ್ಕೆ ರವಾ ಹಾಕಿದ್ದಲ್ಲ? ರವಾ ಸ್ವಲ್ಪ ಹಾಕಿದ್ದು. ಓಕೆ. ನಾವೇನು ಅದು ಖಾಲಿ ಆ ಥರದ್ದು ಏನಿಲ್ಲ, ರವಾ. ಓಕೆ. ಅದರಲ್ಲಿ ರೈಸಲ್ಲಿ ಮಾಡೋದಿಲ್ಲ, ಇದರಲ್ಲಿ ಖಾಲಿ ರವಾಯಲ್ಲಿ ಮಾಡ್ತಾರೆ. ರವಾದಲ್ಲಿ ಮಾಡೋದಲ್ಲ. ಓಕೆ. ಆ್ಯಕ್ಚುಲಿ ಕೆಲವೆಲ್ಲ ಅಪ್ಪ ಎಲ್ಲ ಸ್ವಲ್ಪ ಸ್ವೀಟ್ ಎಲ್ಲ ಮಾಡ್ತಾರೆ ನೋಡಿ. ಇದು ಸ್ವೀಟ್ ಇಲ್ಲ, ಚೆನ್ನಾಗಿರಲ್ಲ. ಇದು ಸ್ವೀಟ್ ಇಲ್ಲ, ಇದು ಚಿಲ್ಲಿ ಎಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ಖಾರ ಬೇಕು. ಓಕೆ. ಚಟ್ನಿ ಜೊತೆ ಎಲ್ಲ ಚೆನ್ನಾಗಿರ್ಬೋದು. ಚಟ್ನಿ ಜೊತೆ ಚೆನ್ನಾಗಿ ಅಲ್ಲಿ ಟೊಮಾಟೊ ಸಾಸ್ ಇದು ಎಲ್ಲ ಹಾಕ್ತೀನಿ. ಹಾಗೂ ತಗೊಳ್ಬೋದು. ತಗೊಂಡು ಬಿಸಿ ಆಯಿತು, ಸ್ವಲ್ಪ ಆಯಿಲ್ ಹಾಕ್ಬೋದು. ಆಯಿಲ್ ಹಾಕ್ಕೊಳ್ಳೋದಾ? ಓಕೆ. ಸ್ವಲ್ಪ ಹಾಕಿ. ಆಯಿಲ್ ಅಂತ ಬಂದಾಗ ನಾವೆಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಹಾಕಿದ್ವಿ. ಸಾಕಲ್ಲ? ಸಾಕು. ಒಂದು ಸ್ಪೂನ್ ಕೊಡಿ. ಈಗ ಆಯಿಲ್ ಬಿಸಿ ಆಯಿತು. ಆಯಿಲ್ ಬಿಸಿ ಆಯಿತಲ್ಲ? ನೋಡಿ, ಆಯಿಲ್ ಅಂತೂ ಈಗ ಸ್ವಲ್ಪ ಜಾಸ್ತಿನೇ ಬೇಕಲ್ಲ? ಸ್ವಲ್ಪ ಜಾಸ್ತಿ ಬೇಕು. ಈಗ ಒಂದೊಂದು ಅಪ್ಪವನ್ನು ಬಿಡ್ತಾ ಇದ್ರಲ್ಲ? ಹಾಕು. ಜಾಸ್ತಿ ತುಂಬ ಜೋರು ಆಗಬೇಕು, ಕೆಳಗೆ ಆಗ್ತದೆ. ಮಿಡಿಲಲ್ಲಿ ಹಸಿ ಇಡ್ತಾರೆ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಮಾಡಬೇಕಲ್ಲ? ಓಕೆ. ನಾವು ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಗೆ ಹಸಿ ಹಾಕಿದ್ವಲ್ಲ, ಏನು ಮಿಕ್ಸ್ ಮಾಡಲಿಲ್ಲ? ಇಲ್ಲ.
ಇದರಲ್ಲಿ ಚೂರು ಬಟಾಣಿ ಉಂಟು ಅಥವಾ ಗ್ರೀನ್ ಪೀಸ್ ಬಟಾಣಿ ಸಹ ಹಾಕಬೇಕು. ಬೇಯಿಸಿ ಕೂಡ ಹಾಕ್ಕೊಳ್ಬೋದು. ಹಾಂ, ಬೀನ್ಸ್ ಹಾಕ್ಲಿಕ್ಕಿಲ್ಲ, ಬೀನ್ಸ್ ಸ್ವಲ್ಪ ಸ್ಮೆಲ್ ಬರ್ತದೆ. ಖಾಲಿ ಈ ಬಟಾಣಿ ಗ್ರೀನ್ ಬಟಾಣಿ ಅದು ಹಾಕಬೇಕು. ಇವತ್ತು ಗೋಡಂಬಿ ಅಂತ ಗೋಡಂಬಿ ಸ್ವಲ್ಪ ಅದನ್ನು ಸಹ ಸ್ವಲ್ಪ ಹಾಕಬೇಕು. ಇದು ನಾನು ಈಗ ಖಾಲಿ ಟೊಮೆಟೊ ನಾರ್ಮಲ್ ಹೇಗೆ ಮಾಡ್ತಿದ್ದೀರಾ ಹಾಗೆ ಆ ಥರ ಮಾಡಿದ್ದು. ಎಕ್ಸ್ಟ್ರಾ ಟೇಸ್ಟ್ ಇನ್ನು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಕೆಲವರೆಲ್ಲ ಬಟಾಣಿ ಹಾಕಿದ್ರೆ ಗೋಡಂಬಿ ಹಾಕಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ನೀವು ಇದು ರವಾ ಇಡ್ಲಿ ಈ ಥರ ಮಾಡ್ತಾರೆ, ಆ ಥರ ಸಹ ಮಾಡಬೇಕು. ರವಾ ಇಡ್ಲಿ ಹಂಗೂ ಮಾಡ್ಕೊಳ್ಬೋದು. ಹಾಗೆ ಮಾಡಬೇಕು. ಇದು ಸಹ ಇಡ್ಲಿ ಟೈಪ್ ಸಹ ಮಾಡಬೇಕು. ಈ ಥರ ನಾವು ಆಯಿಲ್ ಅಲ್ಲಿ ಫ್ರೈ ಮಾಡೋದಕ್ಕಿಂತ ಇಡ್ಲಿ ಟೈಪ್ ಮಾಡಿ ಇಡ್ಲಿ ಬಾಯ್ಲ್ ಮಾಡಿ ಸಹ ತಿನ್ನಬೇಕು. ಅದು ಸೇಮ್ ಇಡ್ಲಿ ಆಗ್ತದೆ, ರವಾ ಇಡ್ಲಿ ಟೈಪ್ ಅದು ಸೋಯಾಬೀನ್ ಇಡ್ಲಿ ನೋಡಿ ಅದು ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅಲ್ಲ ರವಾ ಇಡ್ಲಿ ತರನೇ ಬರ್ಬೋದು. ಮತ್ತು ನಾವು ಈಗ ಇದನ್ನ ಸೋಯಾಬೀನ್ ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟ್ ಬರ್ತದೆ. ಇದಕ್ಕೆ ನೀವು ಚಟ್ನಿ ಯಾವುದು ಚಟ್ನಿ ಸಹ ನಿಮ್ಮ ಇದು ನಮ್ಮ ಪುದೀನ ಚಟ್ನಿ, ಕಾಲಿಫ್ಲವರ್ ಉಂಟಲ್ಲ, ಕಾಲಿಫ್ಲವರ್ ಸಹ ಸ್ವಲ್ಪ ಮೇಲೆ ಮೇಲೆ ಒಂದೊಂದ್ಸತಿ ಹಾಕ್ತಾರೆ ಇದಕ್ಕೆ, ಅದು ಫ್ರೈ ಮಾಡಿ ಹಾಕ್ತಾರೆ ಅದಕ್ಕೆ, ಅದು ಟೇಸ್ಟ್ ಬರಲಿಕ್ಕೆ ಹಾಕಿ ಸಹ ಉಂಟು. ವೆಜಿಟೇಬಲ್ಸ್ ಅಲ್ಲಿ ಆಯಿಲ್ ಅಲ್ಲಿ ಫ್ರೈ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಪೈಸಿ ಆಗಿ ಸಿಗುತ್ತೆ ಅಂತ ಹೇಳಿ ಇದು ಸ್ಪೈಸಿ ಸ್ವಲ್ಪ ಸಿಗುತ್ತೆ. ಹೌದು, ಸ್ವಲ್ಪ ಜೋರನ್ನ ಖಾಲಿ ಬಾಯ್ಲ್ ಆಗಬೇಕು. ಇದು ಸ್ವಲ್ಪ ಫ್ರೈ ಆಗ್ತದೆ, ಅದು ಎಂತ ಅದು ಬಾಯ್ಲ್ ಆಗಿ ಸಿಂಪಲ್ ಆಗಿ ಬರ್ತದೆ. ಈಗ ನೋಡಿ ಪರಿಮಳ ಕೂಡ ಘಮ ಅಂತ ಬರ್ತಾ ಉಂಟು. ಅದು ಈರುಳ್ಳಿ ಟೊಮೆಟೊ ಎಲ್ಲ ಪರಿಮಳ ಬರ್ತಾ ಉಂಟಲ್ಲ. ಇದು ಸ್ವಲ್ಪ ಉಂಟು. ಈಗ ಇದು ಮಾಡು, ಉಲ್ಟಾ ಮಾಡು. ನಾವು ಆಯಿಲ್ ಜಾಸ್ತಿ ಹಾಕಿದ್ರೆ ಉಲ್ಟಾ ಮಾಡಬೇಕು ಅಂತಿಲ್ಲ ಅಂತಲ್ಲ, ಇದು ಮುಳುಗಿ ಹೋಗೋ ಥರ ಅಲ್ಲ, ಉಲ್ಟಾ ಮಾಡಬೇಕು. ನಮ್ಮ ಉಲ್ಟಾ ಮಾಡಿದ್ರೆ ಹೀಗೆ ಆಗ್ತಾರೆ, ಆಗುದಿಲ್ಲ. ಉಲ್ಟಾ ಮಾಡಲೇಬೇಕು. ಓಕೆ, ನಾವು ಅಲ್ಲಿಂದಲೇ ಅಡ್ಜಸ್ಟ್ ಮಾಡಲಿಕ್ಕಿಲ್ಲ. ಅಡ್ಜಸ್ಟ್ ಮಾಡಲಿಕ್ಕಿಲ್ಲ. ನಿಮಗೆ ಒಳ್ಳೇದು ಟೇಸ್ಟ್ ಬರಲಿಕ್ಕೆ ಹೀಗೆ ಉಲ್ಟಾ ಮಾಡಬೇಕು. ಚೆನ್ನಾಗಿರುತ್ತೆ, ಎಲ್ಲ ಕಡೆ ಚೆನ್ನಾಗಿ ಬೇಯ್ತದಲ್ಲ. ಅದು ಹಸಿ ಆಗ್ತದೆ, ಸರಿ ಆಗುದಿಲ್ಲ. ನೋಡಿ ರವವನ್ನು ನಾವು ಮಿಕ್ಸ್ ಮಾಡಿದ ಕಾರಣ ಚೆನ್ನಾಗಿ ನೋಡಿ ಬಂತು. ಕೆಲವರೆಲ್ಲ ಹಾಗೆ ಮಾಡ್ತಾರಲ್ಲ, ನೀರಿಗೆ ಹಾಕಿ. ರಬ್ಬ ಖಾಲಿ ಮಾಡ್ತಾರೆ, ಖಾಲಿ ರಬ್ಬಲ್ಲಿ. ಇದು ಸೋಯಾಬೀನ್ ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತಲ್ಲ, ಡಿಫ್ರೆಂಟ್ ಟೇಸ್ಟ್ ಉಂಟು ಸ್ವಲ್ಪ. ಹೌದು, ಅಡುಗೆಯಲ್ಲಿ ಹಾಗೆ ಅಲ್ಲ, ಬೇರೆ ಬೇರೆ ಏನಾದರೂ ಟ್ರೈ ಮಾಡ್ತಾ ಇದ್ರೆ ನೋಡಿ. ಹೌದು, ಅಡುಗೆ ಚೆನ್ನಾಗಿರುತ್ತೆ, ಗಮ್ಮತ್ತಾಗಿ ತಿನ್ಬೋದಲ್ಲ. ಸ್ವಲ್ಪ ಚೂರು ಜಾಸ್ತಿ ಇದೆ. ಓಕೆ, ಒಂದು 2 ನಿಮಿಷ ಈಗ ಬಂದರೆ ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ. ಎಸ್, ಇದೆಲ್ಲ ನಾವು ಈಗ ಪಿಕ್ನಿಕ್ ಟೂರು ಈ ಥರ ಹೋದಾಗ ಈ ಥರದೊಂದು ಜಾಸ್ತಿ ಮಾಡಿಕೊಂಡು ಹೋಗಬೇಕು, ಬೆಳಿಗ್ಗೆ ಟಿಫಿನ್ಗೆ ಚಾಯ್ಗೆಲ್ಲ. ಮತ್ತೆ ಅದು ನೋಡಿ ಈಸಿ ತಗೊಂಡು ಹೋಗ್ಲಿಕ್ಕೆ. ನಾವು ನೀವು ಟಿಫಿನಲ್ಲಿ ಇಟ್ಕೊಂಡು ಹೋದ್ರೆ ಆಯಿತು, ಅಲ್ಲೇನು ಎಕ್ಸ್ಟ್ರಾ ಬಳಸಬೇಕು ಆ ಥರ ಇಲ್ಲ, ಹಾಗೆ ತಗೊಂಡು ತಿನ್ಬೋದು ಅಲ್ಲ. ಖಾಲಿ ಪ್ಲೇಟ್ ತಗೊಂಡು ಹೋದ್ರೆ ಆಯ್ತು ನೋಡಿ. ಹಾಗೆ ಇದು ಈಸಿ ಮೆಥಡ್ ಅಂತ ಹೇಳ್ಬೋದು. ಮತ್ತೆ ಪ್ರೋಟೀನ್ ಅದೆಲ್ಲ ಜಾಸ್ತಿ ಇರುತ್ತೆ. ಸೋಯಾಬೀನಲ್ಲಿ ಜಾಸ್ತಿ ಪ್ರೋಟೀನ್ ಉಂಟಲ್ಲ. ಈಗ ಆಕ್ಚುಲಿ ಮಕ್ಕಳು ಸೋಯಾಬೀನ್ ತಿನ್ನುವುದಿಲ್ಲ, ನೀವು ಇದರಲ್ಲಿ ಹಾಗೆ ಮಾಡಿ ಕೊಡ್ಬೇಕು, ಅವ್ರಿಗೆ ಗೊತ್ತಾಗಬಾರ್ದು ನಾನು ಇದು ಮಾಡಿ. ಜಾಸ್ತಿಯಾಗಿ ನಾವು ಈಗ ಈ ಥರ ಜರ್ನಿ ಮಾಡುವಾಗ ಉಪ್ಪಿಟ್ಟು ಅವಲಕ್ಕಿ ಈ ಥರದೇ ಮಾಡ್ತಾರೆ. ಈ ಥರ ಮಾಡಿದ್ರೆ ನೋಡಿ, ಈ ಥರ ಮಾಡಿ ತಿನ್ಬೇಕು ಸ್ವಲ್ಪ. ಆಲ್ಮೋಸ್ಟ್ ಬೇಯ್ತಾವಂತ ಅಂತ ಕಾಣುತ್ತಲ್ಲ. ಅದು ಸ್ಮೂತ್ ಉಂಟು, ಇದರಲ್ಲಿ ತುಂಬ ಸ್ಮೂತ್ ಆಗ್ತದೆ. ಓಕೆ, ಇದು ಚಿಕ್ಕ ಆದ ಕಾರಣ ಬೇಗ ಬೇಯ್ತಾಯಲ್ಲ. ಬೇಗ ಬೇಯ್ತು. ಮತ್ತೆ ನೀವು ಸೋಯಾಬೀನ್ ಕೂಡ ಬೇಯಿಸಿ ಹಾಕಿದ್ವಲ್ಲ. ಹೌದೌದು, ಸ್ವಲ್ಪ ಬಾಯ್ಲ್ ಮಾಡಿ ಹಾಕಿದ್ದು. ಯಾಕೆ ಸೋಯಾಬೀನ್ ಖಾಲಿ ಹಾಕಬೇಕು, ಅದು ಅವರಿಗೆ ಪರಿಮಳ ಒಂದು ಸ್ಮೆಲ್ ಬರ್ತದಲ್ಲ, ಅದಕ್ಕೆ ನಾನು ಸ್ವಲ್ಪ ಬಾಯ್ಲ್ ಮಾಡಿ. ರಾಗಳೇ ಬೇಡ ಅಂತೀರಲ್ಲ, ಯಾವುದೇ ನಮ್ಮದು ಮೈನಸ್ ಕಾಣಬಾರ್ದು ಅಡುಗೆಯಲ್ಲೆಲ್ಲ. ಹೌದೌದು, ಗೊತ್ತಾಗಬಾರ್ದು ಇದು ಸೋಯಾಬೀನಲ್ಲಿ ಮಾಡಿ. ಟೇಸ್ಟ್ ಗೊತ್ತಾಗ್ತದೆ, ಆಗಿಲ್ಲ ಅದು ಸ್ಮೆಲ್ ಬೇಡ, ಸ್ಮೆಲ್ ಬರಬಾರ್ದು. ನೋಡಿ ನಮ್ಮದು ಇದು ಆಯಿತು, ಆಗಿದಲ್ಲ. ಪ್ಲೇಟ್ ಅಂತ ರೆಡಿ ಉಂಟು ನೋಡಿ. ಇದು ಸಾಯಂಕಾಲ ಇದು ಸ್ನಾಕ್ಸ್ ಟೈಪ್ಸ್ ಆಯಿತು. ಇದು ತಿಂಡಿ ಸಾಯಂಕಾಲಕ್ಕೆ ಒಳ್ಳೇದಾಗುತ್ತಲ್ಲ. ನನ್ನ ಪ್ರಕಾರ ಇದು ಮಾರ್ನಿಂಗಿಗೆ ಒಳ್ಳೇದು ಅಂತ ಕಾಣುತ್ತೆ. ಮಾರ್ನಿಂಗ್ ಸಹ ಒಳ್ಳೇದು, ಚೆನ್ನಾಗಿರುತ್ತೆ ನೋಡಿ. ತಗೊಳ್ಳೋದಾ? ತಗೊಂಡು ಇದು ಗ್ಯಾಸ್ ಬಂದ್ ಮಾಡಿ ಆಫ್ ಮಾಡೋದಾ? ಆಫ್. ಇದು ಗಟ್ಟಿ ಸಹ ಬರುವುದಿಲ್ಲ, ನಮ್ಮ ಲ್ಯಾಂಗ್ವೇಜಲ್ಲಿ ಇದು ಸೋಯಾಬೀನ್ ಚಿಕ್ಕ ಚಕ್ಕುಲಿ ಹೇಳ್ತಾರೆ. ಚಕ್ಕುಲಿ ಮೀನ್ಸ್ ಚಿಕ್ಕ ಛೋಟ ಅಲ್ಲಿ ಊರಲ್ಲಿ ಹೇಳ್ತಾರೆ ಛೋಟ ಚಕ್ಕುಲಿ. ಚಕ್ಕುಲಿ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ರೌಂಡ್ ಇಲ್ಲ, ನಮ್ಮದು ದೋಸೆಗೆ ಚಕ್ಕುಲಿ ಹೇಳ್ತಾರೆ. ದೋಸೆಗೆ ಚಕ್ಕುಲಿ ನೋಡಿ. ಓಕೆ, ಸರ್ವ್ ಮಾಡ್ಕೊಳ್ಳೋಣ.
ಓಕೆ, ಡೈರೆಕ್ಟ್ ಹಾಗೆ ಸರ್ವ್ ಮಾಡ್ತಿದ್ದೀರಲ್ಲ. ನೀವು ಜೊತೆಗೆ ಇದು ಸಾಸ್ ಕೊಡ್ತಾಯಿದ್ದೀರಲ್ಲ, ಸಾಸ್, ಟೊಮ್ಯಾಟೊ ಸಾಸ್ ಇಲ್ಲ ಅಥವಾ ಚಟ್ನಿ ಸಹ ನೀವು ಪುದೀನ ಚಟ್ನಿ ಮತ್ತು ಅದು ಎಲ್ಲ ಚಟ್ನಿ ಸಹ ತಿನ್ನಬೇಕು, ತೆಂಗಿನಕಾಯಿ ಚಟ್ನಿ ಸಹ ತಿನ್ನಬೇಕು. ಓಕೆ, ಇದು ನಮ್ಮದು ಸೋಯಾಬೀನ್ ಚಕ್ಕುಲಿ ರೆಡಿ. ಓಕೆ, ಸೋಯಾಬೀನ್ ಚಕ್ಕುಲಿ ರೆಡಿ ಅಲ್ಲ, ಇಲ್ಲ ಇದ್ರೆ ಸೋಯಾಬೀನ್ ಅಪ್ಪ ಅಲ್ಲ. ಅಪ್ಪ. ಓಕೆ, ನೀವು ಒಡಿಶಾದಲ್ಲಿ ಚಕ್ಕುಲಿ, ಸೋಯಾಬೀನ್ ಚಕ್ಕುಲಿ ಅಲ್ಲ. ಚೆನ್ನಾಗಿ ಉಂಟು ಮ್ಯಾಮ್, ಚಿಕ್ಕದಾಗಿ ಜೊತೆಗೆ ನೀವು ಟೊಮೆಟೊ ಸಾಸ್ ಕೂಡ ಕೊಟ್ಟಿದ್ದೀರಾ, ಹಾಗಾಗಿ ಕನ್ಸ್ಕೊಂಡು ಹಾಗೆ ತಿಂದರೆ ಗಮ್ಮತ್ತು ಖಾಲಿ ಮಾಡ್ಬೋದಲ್ಲ. ಓಕೆ, ಇದೆಲ್ಲ ಎಷ್ಟು ಬೇಕಾದ ತಿನ್ಬೋದು, ಅಂದರೆ ಈ ಥರ ಫ್ರೈ ಆಗಿ ಮಾಡಿಕೊಟ್ರಂತಲ್ಲ ಎಲ್ರಿಗೂ ಇಷ್ಟ ಆಗ್ಬೋದು. ಓಕೆ, ಟೇಸ್ಟ್ ನೋಡೋಲ್ಲ ಆದರೆ. ಓಕೆ, ಸರೋಜ ಮ್ಯಾಮ್ ಸಾಕಾಗಿರುವಂತಹ ಸೋಯಾಬೀನ್ ಚಕ್ಕುಲಿ, ಸೋಯಾಬೀನ್ ಅಪ್ಪ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ, ಜೊತೆಗೆ ಇದಕ್ಕೆ ಟೊಮೆಟೊ ಸಾಸ್ ಕೂಡ ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಸೋಯಾಬೀನ್ ಅಪ್ಪ ತಯಾರಿಸುವ ವಿಧಾನ. ಮೊದಲಿಗೆ ಬೇಯಿಸಿದ 1 ಕಪ್ನಷ್ಟು ಸೋಯಾ ಚಂಕ್ಸಿಗೆ 3 ರಿಂದ 4 ಚಮಚದಷ್ಟು ರವೆ, 1 ಕಪ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಹೆಚ್ಚಿದ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ 10 ರಿಂದ 15 ನಿಮಿಷ ನೆನೆಯಲು ಇಡಿ. ಆ ನಂತರ ಅಪ್ಪದ ಕಾವಲಿಗೆ ಎಣ್ಣೆ ಹಾಕಿ ಹಿಟ್ಟನ್ನು ಹುಯ್ದು 2 ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಸೋಯಾಬೀನ್ ಅಪ್ಪ ಚಟ್ನಿಯೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.